ಬಂಟ್ವಾಳ ತಾಲೂಕಿನ ಬಿಸಿ ರೋಡು ಗೋಲ್ಡನ್ ಪಾರ್ಕ್ ಮೈದಾನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಹಾಗೂ ಚಿನ್ನರ ಕಲಾವಿದರು ಮೊಕ್ಕೆದ ಕಲಾವಿದರು ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ನಡೆಯುತ್ತಿದ್ದ 15 ದಿನಗಳ ಕೃಷಿ ಉತ್ಸವ ಮತ್ತು ಕರಾವಳಿ ಕಲೋತ್ಸವ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇಂದು ನಡೆಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮುಂಬೈ ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ ಸೇರಿದಂತೆ ಹಲವು ಮಂದಿ ಗಣ್ಯರು ಭಾಗಿಯಾಗಿದ್ದರು. ಇನ್ನು ಫೆಬ್ರವರಿ 16ರಿಂದ 30ರ ತನಕ ನಾಟಕ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಬಂಟ್ವಾಳ ತಾಲೂಕಿನ ಹಲವು ನಾಟಕ ತಂಡಗಳು ಭಾಗವಹಿಸಿದ್ರು. ಮೊಕ್ಕೆದ ಕಲಾವಿದರು ಕೊಯಿಲಾ ತಂಡ ಇನಿಮುಟ್ಟ ಇಂಚಾತಿಜಿ ನಾಟಕ ಪ್ರದರ್ಶಿಸುವ ಮೂಲಕ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ಪುಂಜಲಕಟ್ಟೆಯ ತಾಂಬೂಲ ಕಲಾವಿದರ ತಂಡ 2ನೇ ಸ್ಥಾನವನ್ನ ಪಡೆದರೆ ರಂಗ ಕಲಾವಿದರ ತಂಡ ಕಡೆಗೋಳಿ ತೃತೀಯ ಸ್ಥಾನವನ್ನ ಪಡೆದಿದೆ. ಪ್ರತಿಯೊಂದು ವಿಭಾಗದಲ್ಲಿ ಉತ್ತಮ ಅಭಿನಯಕ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಮಾರೋಪ ಸಮಾರಂಭದಲ್ಲಿ ಹಲವು ಮಂದಿ ಗಣ್ಯರು ಉಪಸ್ಥಿತರಿದ್ದರು. ಅಪಗಂಡ ರಟ್ಟಣೆ ಇನಾಮ ಏರಿಗುಪ್ಪು ತಂಡ ಸಮಗ್ರ ಪ್ರಶಸ್ತಿ ರಟ್ಟಣೆ ಇನಾಮ ಏರಿಗುಪ್ಪು ತಲ ಅಂದಾಜುಂಡ ಕೊಟ್ಟದು ಶುಭ ಹಾರೈಕೆ ಬಲ್ಪಲೆ ಬಂದುಲೆ ರಟ್ಟಣೆ ಇನಾಮ ಪಡೆಯಿನ ಈ ತಂಡವು ಮಾತಿರಲ್ಲ ಒಂಜಿ ಜೋರದ ದಾಟಿದ ಹಾರೈಕೆ ಇನಾಮ ಪಡೆಯಿನ ಮಾತರಿಲ್ಲ ಜಡ್ಜ್ಗಳಾಗಿ ಭಾಗವಹಿಸಿದ್ದಾರೆ. ಮಿತ್ರರಾದ ಚಂದ್ರಪ್ರಕಾಶ್ ಶೆಟ್ಟಿಯರ್ ಆತ್ಮೀಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದು ಇವತ್ತು ಭಾಸ್ಕರ್ ಕುಕ್ಕೋಳ್ಳಿ ಇರ್ಬೋದು, ನಮ್ಮ ಮಿತ್ರರಾದ ಜಯರಾಮ್ ರೈಗಳು ಗೌರವಾಧ್ಯಕ್ಷರು ಇರ್ಬೋದು, ಸಮಿತಿ ಎಲ್ಲ ಪದಾಧಿಕಾರಿಗಳು ಸೇರಿ ಅಮ್ಯೂಸ್ಮೆಂಟ್ ಕಲಾವಿದರು ಪುಂಜಲಕಟ್ಟೆ ನಾಟಕ ನಾಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ, ಜಾತಿ ಮತ ಪಥದಿಂದ ಬಲದೂರ ಅವನಾತ್ಮ, ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ, ಶರಣ ಶಿವಶಂಕರವನ್ನು ತಿಳಿದು ನೋಡ ಎನ್ನುವಂತೆ ಶವಮುಖದನ್ನು ಶಿವಮುಖನನ್ನಾಗಿ ಮಾಡಬೇಕು, ಅಧೋಮುಖನನ್ನು ಊರ್ಧ್ವಮುಖನನ್ನಾಗಿ ಮಾಡಬೇಕು, ಅಲ್ಪಮಾನವತ್ವದಿಂದ ವಿಶ್ವಮಾನವತ್ವಕ್ಕೆ ಎತ್ತರಿಸಬೇಕೆಂತಕ್ಕಂಥ ಚಿಂತನೆಯೊಂದಿಗೆ ಬಹುಶಃ ಈ ರೀತಿಯ ಕರಾವಳಿ ಕಲೋತ್ಸವ ಅಂತ ಕಾರ್ಯಕ್ರಮಗಳು ಅಲ್ಲೆಲ್ಲ ನಡೀತವೆ ಸ್ನೇಹಿತರೆ. ಸುಮಾರು ಜನಕ್ಕೆ ಇಲ್ಲಿ ಸನ್ಮಾನ ಆಗಿದೆ, ಪ್ರಶಸ್ತಿ ವಿತರಣೆ ಆಗಿದೆ. ಹಾಗಾಗಿ ಈ ಭಾಗದ ಕೀರ್ತಿಯನ್ನು ಮಾನ್ಯತರಕ್ಕೆ ಅವರಿಗೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ ಸ್ನೇಹಿತರೆ. ಪ್ರಪಂಚದ ಕಡೆಗೆ ಗಮನ ಕೊಟ್ಟಾಗ ವೈವಿಧ್ಯ, ವೈರುಧ್ಯ, ವೈಕಲ್ಯ, ವೈಫಲ್ಯಗಳ ಸರಮಾಲೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಹೇಳ್ತಾರೆ ಋಣದ ಜಾಲವನಂತ, ಕರ್ಮ ಚಕ್ರವನಂತ, ಜನ್ಮ ಜನ್ಮಾಂತರದ ಜೀವತಂತುಗಳನಂತ, ನಿತ್ಯ ನೂತನ ವಿಧಿನಿಪ ಜಗತ್ತಂತ್ರ ಇರ್ತಕ್ಕಂಥ ಮಾತನ್ನು ಹೇಳ್ತೀವಿ. ಬಹುಶಃ ಇವತ್ತು ಬದುಕು ಬದಲಾಗ್ತದೆ ಸ್ನೇಹಿತರೆ. 1648ರಲ್ಲಿ ಗೋವಿಂದ ವೈದ್ಯ ಅನ್ನೋ ಕವಿ ಒಂದು ಕಡೆ ಬರೀತಾನೆ, ಜಾತಿ ಸಂಕಾರವಿಲ್ಲ, ಜಡದೇಹಿಗಳಿಲ್ಲ, ನೀತಿಹೀನರಿಲ್ಲ, ಚೋರರಿಲ್ಲ, ದುರ್ಜನರಿಲ್ಲ, ಘಾತುಕರಿಲ್ಲ, ಈ ನಾಡಿನ ಪರಿ ಅದೆಂತು ಬಣಿಸಲಿ ಅಂತಕ್ಕಂಥ ಮಾತನ್ನ ಕವಿ ಆ ಕಾಲಘಟ್ಟದಲ್ಲಿ ಬರೀತಾನೆ. ಇವತ್ತು ನೇತ್ರಾವತಿಯಲ್ಲಿ ಬಹಳಷ್ಟು ನೀರು ಹರಿದು ಹೋಗಿದೆ, ಹಲವಾರು ತಲೆಮಾರುಗಳು ಉಳಿದು ಹೋಗಿವೆ ಸ್ನೇಹಿತರೆ. ಒಂದು ಕಡೆ ನೀತಿ ಇಲ್ಲದ ವ್ಯಾಪಾರ, ಶೀಲವಿಲ್ಲದ ಶಿಕ್ಷಣ, ತತ್ವರಹಿತ ರಾಜಕಾರಣ, ಮಾನವತೆ ರಹಿತ ವಿಜ್ಞಾನ, ಎಲ್ಲೋ ಒಂದು ಕಡೆ ಯಾಂತ್ರಿಕತೆ ಅಂಗಳದಲ್ಲಿ ನಿಂತು ಅಂಗೈಯಲ್ಲಿ ಅರಮನೆಯನ್ನು ಕಟ್ಟುವಂಥ ತವಕದಲ್ಲಿ ನಾವು ಇದ್ದೀವಿ. ಆದ್ಮೇಲೆ ನಿನ್ನೆಗಳನ್ನು ನೆನಪು ಮಾಡಿಕೊಂಡೇ ನಾಳೆಗಳ ಸೂರ್ಯನ ನಾವು ನಿರೀಕ್ಷೆ ಮಾಡಬೇಕಂತೆ. ಅನಾದಿ ಕಾಲದಿಂದಲೂ ಈ ಭೂಮಿಗೆ ಒಂದು ಅಂತರಾಳದ ಧ್ವನಿ ಇದೆ ಸ್ನೇಹಿತರೆ. ಅವು ಕಾಣದ ಅಲ್ಲಿಯವುಗಳಲ್ಲ, ಕಾಣುವ ಇಲ್ಲಿಯ ಈ ಇಹದ ಬದುಕಿನವಂತೆ ಭಾವಿಸ್ತೇನೆ. ಹಾಗಾಗಿ ಮನುಕುಲ ಜೀತದಿಂದ ಕೂಲಿಗೆ, ಕೂಲಿಯಿಂದ ಕೃಷಿ ಬದುಕಿಗೆ, ಕೃಷಿ ಬದುಕಿನಿಂದ ಆಧುನಿಕ ಬದುಕಿಗೆ ನಡೆದು ಬಂದ ಯಶೋಗಾಥೆ ಹಿಂದೆ ರೋಚಕವಾದ ಒಂದು ಇತಿಹಾಸ ಇದೆ ಸ್ನೇಹಿತರೆ. ಹಾಗಾಗಿ ಇವತ್ತು ಹೇಳ್ತಾರೆ, ರಸ್ತೆ, ಶಾಲೆ, ಸೇತುವೆ, ಆಸ್ಪತ್ರೆ ಜೊತೆಯಲ್ಲಿ ಸಂತುಲಿತಗೊಂಡಂಥ, ಸಂಸ್ಕಾರಗೊಂಡಂಥ ಮಾನವ ಸಂಪನ್ಮೂಲ ಈ ದೇಶದ ಬಹಳ ದೊಡ್ಡ ಆಸ್ತಿ ಅಂತೆ. ಬಹುಶಃ ಆ ರೀತಿಯ ಒಂದು ಸಂಸ್ಕಾರಗೊಂಡಂಥ ಒಂದು ಅವರ ಇಡಿಗಂಟನ್ನು ಈ ಸಮಾಜಕ್ಕೆ ಅರ್ಪಿಸುವಂಥ ಕೆಲಸವನ್ನು ಈ ಒಂದು ನಮ್ಮ ಚಿನ್ನರ ಲೋಕ ಮೊಕ್ಕೆದ ಕಲಾವಿದರ ಸೇವಾ ಟ್ರಸ್ಟ್ ಬಹಳ ಅದ್ಭುತವಾದ ಕೆಲಸವನ್ನು ಇಲ್ಲಿ ಮಾಡ್ತಾ ಇದೆ.